ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಯಲ್ಲಿ, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ರಾಧಾ ಅವರು ಅವರ ಕೈರುಚಿಯನ್ನು ತೋರಿಸಲಿಕ್ಕಿದ್ದಾರೆ. ಇವರು ಹಾಸನದ ಅಲ್ಲಿ ತಯಾರಿಸುವಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾರಾ, ಅಥವಾ ಈಗ ಸದ್ಯದಲ್ಲಿ ಈಗ ಮಂಗಳೂರಲ್ಲಿದ್ದಾರೆ, ಇಲ್ಲಿಯ ರೆಸಿಪಿ ಹೇಳ್ಕೊಡ್ತಾರಾ, ಎಲ್ಲಿಯ ರೆಸಿಪಿ ಗೊತ್ತಿಲ್ಲ, ಬನ್ನಿ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನೀವು ಯಾವಾಗಲೂ ಬರುವಾಗ ಏನಾದರೂ ಜಟ್ಪಟ್ ಅಡುಗೆ ಆಗುವಂಥದ್ದು ಮತ್ತು ಅನ್ನದಲ್ಲಿ ಡಿಫ್ರೆಂಟ್ ರೆಸಿಪೀಸ್ ತಯಾರಿಸುವಂಥದ್ದು ಹೇಳ್ಕೊಡ್ತೀರಿ. ಸೊ ಹೆಚ್ಚಾಗಿ ಹಾಸನ ಆ ಕಡೆದಲ್ವಾ, ಬ್ಯಾಂಗ್ಳೂರು ಅಲ್ವಾ? ಸೊ ಇವತ್ತು ಎಲ್ಲಿದು, ಹಾಸನ, ಬೆಂಗಳೂರ, ಮೈಸೂರ, ಎಲ್ಲಿ? ಇವತ್ತು ಆಂಧ್ರ ಸ್ಟೈಲ್ ಒಂದು ಹೇಳ್ಕೊಡ್ತೀನಿ. ಅದೇನು ಆ ಕಡೆ ಓಡಿಬಿಟ್ರಿ? ತಿರುಪತಿಗೆ ಹೋಗ್ಬಿಟ್ಟು ಬಂದಲ್ಲ, ಅದಕ್ಕೆ ಸ್ವಲ್ಪ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ವಿ, ಅದು ಒಂದು ರುಚಿ ನೋಡಿದೆ. ಸೊ ಸ್ಪೆಷಲ್ ಆಗಿ ಒಂದು ತಯಾರಿಸೋಣ ಅಂತ ಹೇಳ್ಬಿಟ್ಟು ಒಂದು ರೆಸಿಪಿ ಮಾಡಿ ಇಲ್ಲಿ ತೋರಿಸುವ ಅಂತ ಬಂದಿದ್ದೀನಿ. ಸೊ ಅಲ್ಲಿ ನೀವು ಊಟ ಮಾಡುವಾಗ ಅಲ್ಲಿ ಹೋಗಿ ಕೇಳಿದ್ರ ಹೇಗೆ ಮಾಡೋದು? ಒಬ್ರು ಆಂಟಿ ಇದ್ರು, ಅವ್ರ ಕೇಳಿದೆ ನಾನು. ಅಂದ್ರೆ ಇದು ಒಂದು ಟೊಮೊಟೊ ಗೊಜ್ಜು ತರ, ಅಂದ್ರೆ ಪಚಡಿ ಅಂತಾರಂತ, ಆ ಸ್ಟೈಲಲ್ಲೇ ಮಾಡ್ತೀನಿ ನಾನು. ಸೊ ನೋಡೋಣ. ಸೊ ಆಂಧ್ರಕ್ಕೆ ಹೋಗಿ ಬಂದ್ರಿ ಅಂತ ಹೇಳಿ ಅಲ್ಲಿದೇನಾದರೂ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಈಗ. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟಿಗೆ ಈಗ ನಮಗೆ ಏನು ಆಂಧ್ರ ಸ್ಟೈಲ್ ಟೊಮೆಟೊ ಪಚಡಿ. ಟೊಮೆಟೊ ಪಚಡಿ, ಓಕೆ, ಸ್ಟಾರ್ಟ್ ಮಾಡುವ. ಮೊದಲಿಗೆ ಒಂದು ಬಾಣಲೆ ಬೇಕು. ಫಸ್ಟ್ ಎಣ್ಣೆ ಹಾಕುವ. ಇದು ಹೇಗೆ ಅನ್ನದ ಜೊತೆಗೆ ಸೈಡ್ ತರನಾ ಹೇಗೆ? ಅನ್ನದ ಜೊತೆ ಸೈಡ್ ಅಲ್ಲ, ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ಬಾರ್ದು. ಓ, ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ನಕ್ಕ ಆ ಥರ. ಇವಾಗ ನಾನು 2 ರೆಸಿಪಿ ಮಾಡ್ತಾ ಇರೋದು ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ನೋಂಥದ್ದು. ಅಂದ್ರೆ ಬ್ರೇಕ್ಫಾಸ್ಟ್ ರೆಸಿಪಿನ ಏನು? ಚಪಾತಿ, ದೋಸೆ ಅದಕ್ಕೆಲ್ಲ ಆಗಲ್ಲ, ರೈಸಿಗೆ ಮಾತ್ರ. ರೈಸಿಗೆ ಮಾತ್ರ ಆಗುತ್ತೆ, ಆ ಥರ. ಕಡ್ಲೆ ಬೀಜ ಹಾಕಿದ್ದೀನಿ. ಫಸ್ಟ್ ಸ್ವಲ್ಪ ಮೆರೂನ್. ಆಂಧ್ರದೆಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲಿನೂ ಜಾಸ್ತಿ ಶೇಂಗಾ ಬೀಜ. ನಾವು ಉತ್ತರ ಕರ್ನಾಟಕ ಹೋದಾಗನು ಶೇಂಗಾ ಬೀಜ ಜಾಸ್ತಿ, ಈ ಥರ ಆಂಧ್ರ ಕಡೆ ಹೋದ್ರೂ ಶೇಂಗಾ ಜಾಸ್ತಿ. ಅವರು ಎಣ್ಣೆನೂ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡೋದು ಜಾಸ್ತಿ. ಈ ಊರಲ್ಲಿ ಮಾತ್ರ ತೆಂಗಿನೆಣ್ಣೆ, ಮತ್ತೆ ಬೇರೆ ಊರಲ್ಲಿ ಕೇರಳ ಎಲ್ಲ ಹೋದ್ರೆ ತೆಂಗಿನೆಣ್ಣೆ. ಸ್ವಲ್ಪ ಸ್ವಲ್ಪ ಮೆರೂನ್ ಹಾಕ್ತಾ ಬದಲು ಅದ್ರ ಜೊತೆಗೇನೆ ಸ್ವಲ್ಪ ಜೊತೆಗೇನೆ ಎಲ್ಲ ಹಾಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, 1 ಸ್ಪೂನು. ಮತ್ತೆ ಒಂದು ಧನಿಯಾ ಕಾಳು, ಮತ್ತೆ ಸ್ವಲ್ಪ ಕಾಯಿ ಮೆಣಸು, ಮತ್ತು ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕೊಳ್ಳೋದಾ?
ಸೊ ಟೊಮ್ಯಾಟೊ ಪಚ್ಚಡಿ ಅಂದರೆ ಟೊಮ್ಯಾಟೊ ಜಾಸ್ತಿ ಬೇಕು. ಅದಕ್ಕೆ 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ನಾವು ಎಷ್ಟು ಮಾಡ್ತೀವಿ ಅಷ್ಟನ್ನು ಮಾತ್ರ ನೋಡಿ ಅಳತೆಯಲ್ಲಿ ಕಟ್ ಮಾಡಿದ್ದು. ಇವಾಗ ನಾನು ಸ್ವಲ್ಪ ಕಡಲೆ ಬೀಜ ತಗೊಂಡು ಈಗ 3 ಟೊಮ್ಯಾಟೊ ತಗೊಂಡ್ರೆ ಒಂದು ಎಷ್ಟು ಜನಕ್ಕೆ ಬರುತ್ತೆ? ಒಂದು 2-3 ಜನಕ್ಕೆ ಬರುತ್ತೆ ಆ ಥರ. ಇದು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋದು ಅಂತ ಹೇಳಿದ್ರಲ್ಲ, ಇದು ಈ ಥರ ನಾವು ಚಿತ್ರಾನ್ನಕ್ಕೆಲ್ಲ ನಾವು ಅಥವಾ ಈ ಪುಳಿಯೋಗರೆಗೆಲ್ಲ ಮಾಡ್ತೀವಲ್ಲ ಆ ಥರ ಗೊಜ್ಜಲ್ವಾ? ಆ ಥರ ಗೊಜ್ಜಲ್ಲ ಇದು. ಬಿಸಿ ಅನ್ನಕ್ಕೆ ಬಿಸಿ ಅನ್ನದ ಮೇಲೆ ಸ್ವಲ್ಪ ಗೊಜ್ಜು ಹಾಕೊಂಡು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾನು ಮನೇಲಿ ಟ್ರೈ ಮಾಡಿದ್ದೀನಿ ಹಾಗೆ. ಅಕಸ್ಮಾತ್ ಇದು ಒಬ್ಬರೇ ಇಬ್ಬರೇ ಇವಾಗ ಮಕ್ಕಳೆಲ್ಲ ಸಮ್ಮರ್ಗೆ ರಜೆಗೆ ಹೋಗಿರ್ತಾರೆ. ಇವಾಗ ನಾನು ಮಗ ಇರ್ತೀವಿ. ಅವು ಸಡನ್ ಅಂತ ಏನು ಮಾಡೋದು, ಏನು ಅಡುಗೆ ಮಾಡೋದು ಅಂತ ಒಬ್ಬೊಬ್ರಿಗೆ ಅಡುಗೆ ಮಾಡ್ಕೊಳ್ಳಿ ಬೋರು. ಮತ್ತೆ ಒನ್ ಟೈಮ್ಗೆ ಅಂದರೆ ಇದ್ದಿದ್ದು ಬೋದು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಡನ್ ಅಂತ ಏನಾದರೂ ಇದ್ರೆ ಈ ಥರ ಮಾಡ್ಕೊಂಡು ಒನ್ ಟೈಮ್ ತಿಂದರೆ ಆಯಿತು ಅಂತ. ಈಗ ಆ ಥರ ಇದ್ರೆ ಇದನ್ನು ತೆಗ್ದು ಇಟ್ಕೊಳ್ಬೋದಾ ಅಥವಾ ಅವಾಗ ಸ್ಟಾಕ್ ಮಾಡ್ಕೋಬೋದು? ಸಾಧಾರಣ ಒಂದು ಎಷ್ಟು ಒಂದು 2 ದಿನ 3 ದಿನ 3 ದಿನ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಏನು ತೆಗೆದು ಬಿಸಿ ಮಾಡಲಿಕ್ಕಿಲ್ಲ ಇದು. ಹಾಗೆ ಇವಾಗ ದೋಸೆಗೆ ಚಟ್ನಿ ಹೇಗೆ ತಿಂತೀವಿ ಅಷ್ಟು ತಿಂದರೆ ನಾನು ಆಗಿಂದ ಹಾಗೆ ಮಾಡಿ ತಿಂದ್ಬಿಟ್ಟೆ. ಆವಾಗ ಚೆನ್ನಾಗಿತ್ತು. ಒಂದೇ ಸರಿ ಖಾಲಿ ಮಾಡಿಬಿಟ್ಟೆ, ಇಡೋ ಪ್ರಮೇಯವೇ ಇಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ 70% ಇದು ಟೊಮೆಟೊ ಮೆಲ್ಟ್ ಆಗಿರ್ಬೇಕು ಸ್ವಲ್ಪ. ಆವಾಗ ಗ್ರೈಂಡ್ರ್ ಹಾಕಿದ್ರೆ ಸ್ವಲ್ಪ ಫ್ಲೇವರ್. ಇದು ರುಬ್ಕೊಳಕ್ಕಿದೆಯಾ? ಇಷ್ಟೇ ಅಲ್ಲ, ಇಲ್ಲ ಈ ಥರನೇ ಅಲ್ಲ. ಗ್ರೈಂಡ್ರ್ ಹಾಕಿ ಚಟ್ನಿ ಥರ ಮಾಡ್ಕೊಳ್ಳೋದು ಇದು. ಸೊ ನೀವು ಉಪ್ಪು ಹಾಕಿದ್ರೆ ಬಹುಶಃ ಬೇಗ ಸ್ವಲ್ಪ ಬೇಯುತ್ತೆ. ಹಾಕಲಿಲ್ಲ ಅಲ್ವಾ? ಅಲ್ಲ, ಸ್ವಲ್ಪ ಮೆರೂನ್ ಆಗಲಿ ಅಂತ ಸ್ವಲ್ಪ ನಾನೇ ಕಾಯ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಫುಲ್ಲು. ಸ್ವಲ್ಪ ಹುಳಿ ಹಾಕೋಣ ಇದಕ್ಕೆ, ಸ್ವಲ್ಪ ಹುಳಿ. ಇದು ಹುಳಿ ಮತ್ತೆ ಖಾರ ಏನು ಬರಲ್ವಾ? ಬರೀ ಹಸಿಮೆಣಸು ಸಾಕು? ಹಸಿಮೆಣಸು ಸಾಕು ಅಷ್ಟೇ, ಬೇರೆ ಏನು ಬೇಡ. ಹಾಗಾದ್ರೆ ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಅಂದ್ರೆ ಪಚಡಿ ಥರ ಬರುತ್ತೆ ಇದು. ಖಾರ ಕಮ್ಮಿ, ಹುಳಿ ಜಾಸ್ತಿ. ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ. ಈಗ ಹಸಿ ಮೆಣಸು ಬೇಡ ಅದೆಲ್ಲ ಅಂತ ಅನ್ನೋರು ಮೆಣಸಿನ ಪುಡಿ ಹಾಕ್ಬೋದಾ ಇದಕ್ಕೆ? ಹಾಕ್ಬೋದು ಮೇಡಮ್. ಅದು ಆ ಖಾರ ಬಿಟ್ಟು ಈ ಖಾರನೂ ಆಗುತ್ತೆ. ಇವಾಗ ಟೊಮೆಟೊ ಸ್ವಲ್ಪ ಮೆಲ್ಟ್ ಆಗಿದೆ. ಇದು ಗ್ಯಾಸ್ ಆಫ್ ಮಾಡೋಣ ಈಗ. ಆಯ್ತು. ಮತ್ತೆ ಇದನ್ನ ಸ್ವಲ್ಪ ರುಬ್ಬಿಟ್ಟು ಮತ್ತೆ ಒಗ್ಗರಣೆ ಸ್ವಲ್ಪ ಕೊಟ್ಟರೆ ಆಯ್ತು. ಸ್ವಲ್ಪ ಲೈಟಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ಆಯ್ತು. ಓಕೆ. ಸೊ ಆಂಧ್ರಕ್ಕೆ ಹೋಗಿ ಬಂದ್ರಿ ಅಂತ ಹೇಳಿದ್ರಿ, ಎಲ್ಲೆಲ್ಲ ಹೋಗಿ ಬಂದ್ರಿ? ತಿರುಪತಿಗೆ ಹೋಗ್ಬಿಟ್ಟು ಬಂದ್ವಿ. ಮತ್ತು ಇನ್ನೊಂದು 15 ದಿನ ಬಿಟ್ಬಿಟ್ಟು ನಮ್ಮೂರಿಗೆ ಹೋಗಿದ್ವಿ. ನಮ್ಮೂರು ಜಾತ್ರೆ ಇತ್ತು, ಅದು ಮುಗಿಸ್ಕೊಂಡು ಮಂತ್ರಾಲಯ ಅಲ್ಲಿ ಹೋಗ್ಬಿಟ್ಟು ನಮ್ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದ್ವಿ. ತೀರ್ಥಯಾತ್ರೆ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿ. ಸೊ ತಾಯಿ ಮನೆಗೆ ಹೋದ್ರು ಕೂಡ ಅದು ಒಂಥರ ಒಂದು ತೀರ್ಥಯಾತ್ರೆ ತರನೇ ಅಲ್ವಾ? ಎಲ್ಲವೂ ಆಯ್ತು. ಸೊ ಗುರುಗಳ ದರ್ಶನ ಆಯ್ತು, ತಾಯಿಯ ದರ್ಶನ, ಮನೆ ದರ್ಶನ ಅಲ್ವಾ? ಎಸ್, ಎಲ್ಲ ಆಯ್ತು, ಮುಗಿಸ್ಕೊಂಡು ಬಂದ್ವಿ. ಇನ್ನ ಒಂದು ಹಾಗಾದ್ರೆ ಸಮ್ಮರ್ ಹಾಲಿಡೇಸ್ ಮಜಾ ಮಾಡ್ಕೊಂಡ್ ಬಂದ್ರಿ ಅಂತ. ಹೌದು. ಮತ್ತೆ ಮಕ್ಳು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ, ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಎಲ್ಲೂ ಹೋಗ್ಲಿಕ್ಕೆ ಆಗಲ್ವಲ್ಲ, ಇವಾಗಲೇ ಹೋಗ್ಬಿಟ್ಟು ಬರೋದು ಅಷ್ಟೇ. ವೆರಿ ನೈಸ್, ಒಳ್ಳೆ ಟೂರ್ ಆಕ್ಚುಲಿ. ಓಕೆ, ಇವಾಗ ಇದು ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಎಸ್.
ನೀರೇನಾದರೂ ಹಾಕಬೇಕಾ? ಇಲ್ಲ. ಹಾಗೆ ಫೈನ್ ಪೇಸ್ಟ್ ಆಗಬೇಕಾ ಅಥವಾ ತರಿ ತರಿ ಇದ್ರೂ ಆಗುತ್ತಾ? ಸ್ವಲ್ಪ ತರಿ ತರಿ, ಅಷ್ಟು ಪೇಸ್ಟ್ ಫೈನ್ ಪೇಸ್ಟ್ ಅಲ್ಲ, ಸ್ವಲ್ಪ ತರಿ ತರಿ. ನೆಕ್ಸ್ಟ್ ಇನ್ನು ಈಗ ಆಯಿಲ್ ಹಾಕೋಣ ಸ್ವಲ್ಪ. ಮತ್ತೆ ಪುನಃ ಅದನ್ನ ಬಾಡಿಸ್ಕೊಳ್ಬೇಕಾ? ಅಲ್ಲ, ಇದು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಇದು ಮಾಡ್ಕೊಂಡು ಇದು ಚಟ್ನಿ ಹಾಕಿದ್ರೆ. ಸೊ ಗ್ಯಾಸ್ ಆನ್ ಮಾಡಲಾ? ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಫಸ್ಟ್ ಕೂಡ ಹುರಿದಿರ್ತೀರಿ, ಮತ್ತೆ ಪುನಃ ಇದಕ್ಕೆ ಒಗ್ಗರಣೆ ಅಂದ್ರೆ ಸ್ವಲ್ಪ ಟೇಸ್ಟಿಗೆ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬೇಕಲ್ಲ, ಅದು ಹಸಿ ಇರುತ್ತಲ್ಲ, ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಹಾಕ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆಲಿ ಹಾಕೊಳ್ಳೋಣ ಅಂತ, ಬಾಡಿಸ್ಕೊಳ್ಳೋಣ. ಆ ಒಗ್ಗರಣೆದು ಮಧ್ಯದಲ್ಲಿ ಒಂದು ಕುಟುಂಬ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಸಾರಿ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಮತ್ತೆ ಸ್ವಲ್ಪ ಜೀರಿಗೆ ಎಲ್ಲ ಒಟ್ಟಿಗೆ ಹಾಕಿ ಒಗ್ಗರಣೆ ಹಾಕಿ, ಮತ್ತೆ ಸ್ವಲ್ಪ ಕರಿಬೇವು. ಹಾಗಾದ್ರೆ ಅದಕ್ಕೆ ಸ್ವಲ್ಪವೂ ನೀರು ಮುಟ್ಟಿಸೋ ಹಾಗೆ ಇಲ್ಲ. ಆ ರೀತಿ ಮಾಡ್ಕೊಂಡ್ರೆ ಸ್ವಲ್ಪ ಆರಾಮ್ಸೆ ಇಟ್ಕೊಳ್ಬೋದಲ್ಲ ಫ್ರೀಜರಲ್ಲಿ. ಸೊ ಏನಾದರೂ ಸಡನ್ ಬೇಕು ಅಂತ ಹೇಳಿದ್ರೆ ಒಂದು ಡಬ್ಬದಲ್ಲಿ ಹಾಕಿ ಹಾಗೆ ಇಟ್ಟರೆ ಬೇಕಾದಾಗ ಯೂಸ್ ಮಾಡ್ಬೋದು. ಬಟ್ ಎವ್ರಿ ಟೈಮ್ ನೀವು ಯೂಸ್ ಮಾಡುವಾಗ ಅದನ್ನು ಬಿಸಿ ಮಾಡಿಕೊಂಡೇ ಅದಕ್ಕೆ ಇದು ಮಾಡಬೇಕು ಅಂತ. ಬಿಸಿ ಅನ್ನದ ಜೊತೆಗೇನೆ ಇದನ್ನ ತೆಗ್ದ್ಬಿಟ್ಟು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನಂಚ್ಕೊಂಡು ತಿಂದ್ರೂ ಸಹ ಟೇಸ್ಟ್ ಇರುತ್ತೆ. ಕಲಸಿ ಅಲ್ಲ, ಕಲಸಿ ಅನ್ನದ ಜೊತೆಗೆ ಇಟ್ಕೊಂಡು ತಿನ್ನುವಂಥದ್ದು. ಸಾಕು, ಗ್ಯಾಸ್ ಆಫ್ ಮಾಡೋಣ. ಇವಾಗ ಈ ಮಸಾಲಾನ ಹಾಕೋಣ ಇದಕ್ಕೆ. ಮತ್ತೆ ಇದನ್ನ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಗ್ಗರಣೆಗೆ ಸ್ವಲ್ಪ ಟಚ್ ಅಪ್ ಕೊಡ್ಬೇಕಾಗಿತ್ತು ಆ ಬಿಸಿ ಎಣ್ಣೆಗೆ. ಸೊ ಹಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು. ಕೆಲವರು ಊಟ ಮಾಡೋದು ಶೈಲಿ ಹಾಗೆ ಊಟದ ಪದ್ಧತಿನೂ ಬೇರೆ ಇರುತ್ತೆ. ಕೆಲವರು ಅನ್ನದ ಜೊತೆ ಬಿಸಿ ಮುದ್ದೆ ತರ ಬಿಸಿ ಬಿಸಿ ಅನ್ನದ ಜೊತೆ ಇದು ಹಾಕೊಂಡು ನೆಂಚ್ಕೊಂಡು ಉಂಡೆ ಮಾಡ್ಕೊಂಡು ತಿಂತಾರೆ ಕೆಲವರು. ಇನ್ನೊಂದು ನಾನು ನೆಕ್ಸ್ಟ್ ರೆಸಿಪಿ ಹೇಳ್ಕೊಡ್ತೀನಲ್ಲ, ಅದು ಬಿಸಿ ಅನ್ನದ ಜೊತೆನೆ ಅದನ್ನು ಕೆಲವರು ಉಂಡೆ ಥರ ಮಾಡ್ಕೊಡ್ತಿದ್ದಾರೆ. ಇನ್ನು ಕೆಲವರು ಅನ್ನನ ಅಗ್ಲ ಮಾಡಿಬಿಟ್ಟು ತಿಳಿ ಸಾರು ಥರ ಮಾಡಿಬಿಟ್ಟು ರಸಮ್ ಥರ ಹಾಕಿ ತಿಂತಾರೆ ಕೆಲವರು. ಓಕೆ, ಇದು ಬಹುಶಃ ಹಾಗೆ ಹುಡಿ ಮಾಡ್ಕೊಂಡು ತಿನ್ನುವಂಥದ್ದು. ಇದು ರೆಡಿನಾ ಈಗ? ಇದು ರೆಡಿಯಾಗಿದೆ. ಇವಾಗ ನಾನು ಸರ್ವೆ ಮಾಡ್ತೀನಿ. ಓಎಸ್, ಈ ಥರ ದಪ್ಪ ಬರುತ್ತೆ ಅಂತ ಹೇಳಿದ್ರೆ ಎಲ್ಲಾದರೂ ಟ್ರಾವೆಲಿಂಗಿಗೆ ನೀವು ಹೇಳಿದ್ರಿ ಚಪಾತಿಗೆ ಎಲ್ಲ ಸೂಟ್ ಆಗಲ್ಲ ಅಂತ. ಅಂದರೆ ಇದು ಕಡಲೆಬೇಳೆ, ಇದು ಕಡಲೆ ಬೀಜ ಮತ್ತೆ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗಲ್ಲ ಇದು, ಚಟ್ನಿ ತೆಂಗಿನಕಾಯಿ ಜೊತೆ ಇಷ್ಟ ಆಗುತ್ತೆ. ಕೆಲವ್ರಿಗೆ ಇದು ನನಗೆ ಬೆಸ್ಟ್ ಮ್ಯಾಚ್ ಅಂತ ಹೇಳಿದ್ರೆ ಅನ್ನದ ಜೊತೆ ಬೆಸ್ಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ಹಾಗಾಗಿ ನಾನು ಹೇಳಿದೆ. ಓಕೆ ಮೇಡಮ್, ಆಂಧ್ರ ಸ್ಟೈಲ್ ಟೊಮೆಟೊ ಪಚ್ಚಡಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಅನ್ನವು ಅದ್ರ ಜೊತೆಗೆ ಕಲ್ಸ್ಕೊಂಡು ತಿನ್ನೋದಕ್ಕೆ ತಂದಿದ್ದೀರಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಆಂಧ್ರ ಸ್ಟೈಲ್ ಟೊಮ್ಯಾಟೊ ಪಚ್ಚಡಿ. ನಾನು ಅಂದ್ಕೊಂಡೆ ಟೊಮ್ಯಾಟೊ ಪಚ್ಚಡಿ ಅಂದರೆ ಸ್ವಲ್ಪ ಹಾಗೆ ಗ್ರೇವಿಶ್ ಇರುತ್ತೆ, ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅಂತ. ಇದನ್ನು ನೋಡಿದ್ರೆ ಟೊಮ್ಯಾಟೊ ಪಚ್ಚಡಿ ಅಂತ ಗೊತ್ತಾಗಲ್ಲ, ಬಟ್ ರೋಮ ಇದೆಯಲ್ಲ ಅಂತೂ ಸೂಪರ್, ಒಳ್ಳೆಯದಾಗಿ ಬರ್ತಾಯಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಟೊಮ್ಯಾಟೊ
ಪಚ್ಚಡಿ ತಯಾರಿಸುವ ವಿಧಾನ. ಮೊದಲು 3 ರಿಂದ 4 ಚಮಚ ಎಣ್ಣೆ ಬಿಸಿ ಮಾಡಿಕೊಂಡು 4 ಚಮಚದಷ್ಟು ಶೇಂಗಾ ಬೀಜವನ್ನು ಕೆಂಪಗಾಗುವವರೆಗೂ ಹುರಿದು 1 ಚಮಚ ಜೀರಿಗೆ, 1 ಚಮಚ ಧನಿಯಾ ಬೀಜ, 4 ರಿಂದ 5 ಹಸಿಮೆಣಸು, 3 ಹೆಚ್ಚಿದ ಟೊಮ್ಯಾಟೊ ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ 10 ಎಸಳು ಬೆಳ್ಳುಳ್ಳಿ, 1 ಚಮಚದಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆ ಹುಳಿ ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ತರಿತರಿಯಾಗಿ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಿಶ್ರಣ ಸೇರಿಸಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಟೊಮ್ಯಾಟೊ ಪಚ್ಚಡಿ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಆಂಧ್ರ ಸ್ಟೈಲ್ ಟೊಮ್ಯಾಟೊ ಪಚ್ಚಡಿ ಅಂತೂ ತಯಾರಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಕೂಡ ಆಂಧ್ರದಿಂದ ಏನೋ ಒಂದು ಕಲ್ತ್ಕೊಂಡು ಬಂದಿದ್ದಾರೆ, ನಮಗೂ ಕೂಡ ಇದನ್ನು ಹೇಳ್ಕೊಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್ ನಾನಾ ಮಸಾಲ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ತಯಾರಾಗಿದೆ, ಅದು ಕೂಡ ಆಂಧ್ರ ಸ್ಪೆಷಲ್ ಟೊಮ್ಯಾಟೊ ಪಚ್ಚಡಿ. ಈಗ ಯಾವುದು ಬನ್ನಿ ಕೇಳೋಣ. ಮೇಡಮ್, ಈಗ ಆಂಧ್ರದಿಂದ ಏನು ಕಲ್ತ್ಕೊಂಡ್ಬಂದ್ರಿ? ಇನ್ನೊಂದು ಆಂಧ್ರದಿಂದ ಅದು ಮಾಡಿದ್ದೀನಲ್ಲ, ಅದು ಆಂಧ್ರದಿಂದ ಅದೊಂದೇನಾ? ಅದೊಂದು. ಇದು ಮತ್ತೆ ಇನ್ನೊಂದು ಇದು ತಂಬುಳಿ ರಸಂ ಅಂತ ಹೇಳ್ಬಿಟ್ಟು ಮಾಡಿ. ತಂಬುಳಿ ರಸಂ ಅಂದರೆ ಇದೆಲ್ಲಿದು? ಇದು ನಾನೇ ಇಟ್ಟಿರೋಂಥ ಒಂದು ಹೆಸರು. ನಿಮ್ಮದೇ ಓನಾ? ಓ, ಹಾಗಾದ್ರೆ ಇದು ಆಂಧ್ರ ಅಲ್ಲ, ಇದು ಆಂಧ್ರ, ಮಂಗಳೂರು, ಹಾಸನ, ಬೆಂಗಳೂರು ಎಲ್ಲ ಸೇರಿ ಎಲ್ಲ ಮಿಕ್ಸಿಗೆ. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಒಂದು ಮಿಕ್ಸಿ ಬೇಕಿತ್ತು, ಜಾರ್. ಸೊ ಇದು ಹಾಗಾದ್ರೆ ರಾಧಾ ಸ್ಪೆಷಲ್ ಅಲ್ವಾ? ನಾನೇ ಓನ್, ನಿಮಗೆ ಓನ್. ಓಕೆ. ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ, ಒಂದು ಫುಲ್ ಈರುಳ್ಳಿ, ಮತ್ತೆ 3 ಕಾಯಿ ಮೆಣಸು, ಖಾರ ನೋಡಿ ಹಾಕೊಂಡ್ರೆ ಸಾಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗಡ್ಡೆಯಷ್ಟು, ಇಷ್ಟನ್ನು ದಪ್ಪ ದಪ್ಪ ರುಬ್ಕೊಂಡ್ರೆ ಸಾಕು. ನೀರು ಹಾಕ್ಲಾ? ಸ್ವಲ್ಪ ನೀರು ಹಾಕ್ಲಾ? ಫಸ್ಟ್ ಒಂದು ರೌಂಡ್ ಗ್ರ್ಯಾಂಡ್ ಮಾಡಿದ್ರೆ ಸಾಕು, ಮತ್ತೆ ಆಮೇಲೆ ಫಸ್ಟ್ ಹಾಗೆ ತರಿಯಾಗಿ ರುಬ್ಕೊಂಡು ಮತ್ತೆ ಹಾಕ್ಲಾ? ಸರಿ. ಸೊ ಶಶಿ ಇದ್ದಲ್ಲಿ ಕೊಳೆಯ ಮಾತಿಲ್ಲಿ, ಹಾಗೇನೆ ಈರುಳ್ಳಿ ಇದ್ದಲ್ಲಿ ನೀರಿನ ಮಾತಿಲ್ಲಿ, ಹಾಗೆ ನೀರೇ ಬೇಕಾಗಿಲ್ಲ. ಹೌದು. ಓಕೆ. ಒಂದು ಬೌಲಲ್ಲಿ ಈಗ ಸ್ವಲ್ಪ ನೀರು ಹಾಕೋಣ, ಒಂದು ಗ್ಲಾಸ್ ಅಷ್ಟು ಹಾಕ್ಲಾ? ಅದು ಅಷ್ಟೇ ದಪ್ಪ ಇದ್ರು ಸಾಕು ಮೇಡಮ್. ಇದನ್ನು ಇವಾಗ ನಾನು ಒಂದು ಬೌಲಲ್ಲಿ ಮನೆಯಿಂದನೇ ಒಂದು ಲಿಂಬೆ ಗಾತ್ರದಷ್ಟು ಲಿಂಬೆಹಣ್ಣು ಇದು ಮಾಡಿಬಿಟ್ಟು ಅದ್ರ ಜೊತೆಗೆ ಅರಿಶಿನ ಪುಡಿ, ಉಪ್ಪು, ಹುಣಸೆ ಹಣ್ಣು ಕಿವುಚಿಬಿಟ್ಟು ಅರಿಶಿನ ಪುಡಿ ಮತ್ತು ಇದು ಉಪ್ಪು ಮನೆಯಲ್ಲೇ ಕಲಿಸ್ಕೊಂಡು ರೆಡಿ ಮಾಡಿ ತಂದಿದ್ದೀರಿ. ರೆಡಿ ಮಾಡ್ಕೊಂಡು ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಮೈನ್ ಇರೋದು ಇದರಲ್ಲಿ. ಮತ್ತೆ ಮಿಕ್ಸಿ ಇವಾಗ ಐಟಮ್ ಹಾಕಿತ್ತು ಅಷ್ಟರಲ್ಲಿ ಮಾತ್ರ ಇರೋದು ಇದು ರುಚಿ. ನಮ್ಗೆ ಎಷ್ಟು ಬೇಕು ಹುಳಿ ಮತ್ತು ಮಸಾಲ ಅದನ್ನು ನೋಡಿಬಿಟ್ಟೆ ಹಾಕೋಬೇಕು. ಜಾಸ್ತಿ ಹುಳಿನೂ ಇರಬಾರ್ದು, ಜಾಸ್ತಿ ಖಾರನೂ ಇರಬಾರ್ದು, ಹಾಗೆ ನೋಡಿ ಹಾಕೋಬೇಕು. ಇವಾಗ ಇದರಲ್ಲೇ ಇರೋದು ಇವಾಗ ಇದು ಮೈನು. ಸೊ ಇವಾಗ ನಾನು 1-1.5 ಸ್ಪೂನ್ ಹಾಕೋತೀನಿ. ನಂತರ ಇದನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ರುಬ್ಕೊಂಡಿದ್ದು ಖಾರ, ಕೆಲವ್ರಿಗೆ ಇವಾಗ ನಾಲ್ಗೆ ತುಂಬ ಏನು ರುಚಿ ಸಿಗಲ್ಲ, ಟೇಸ್ಟೇ ಇಲ್ಲ. ಇವಾಗ ಹುಷಾರಿಲ್ಲದೆ ಇದ್ದವರು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಾಯೆಲ್ಲ ಕಹಿ ಆಗಿದ್ದರೆ ಸ್ವಲ್ಪ ಸ್ಪೈಸಿಯಾಗಿ, ಇಲ್ಲಾಂದರೆ ಸ್ವಲ್ಪ ಖಾರ, ಹುಳಿ ಎಲ್ಲ ರೀತಿಯಲ್ಲೂ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ಏನು ಊಟ ಸೇರಲ್ಲ, ಗಂಜಿನೇ ಕುಡಿದ್ಬಿಟ್ಟು ಊಟ ಸೇರಲ್ಲ ಅನ್ನೋರಿಗೆ ಇದು
ಬೆಸ್ಟ್ ಆಪ್ಷನ್ ಅನ್ಸುತ್ತೆ ನನಗೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕೋತೀನಿ ನಾನು. ಇದನ್ನೇನು ಕುದಿಸೋ ಆಗಿಲ್ವಾ? ಏನಿಲ್ವಾ? ಏನೂ ಇಲ್ಲ. ನಾನು ಅರಿಶಿನ ಪುಡಿ ನಾನು ಹಾಕ್ಕೊಂಡಿದ್ದೀನಿ ಮುಂಚೆನೆ. ನಾನು ಅದರಲ್ಲಿ ಇದು ಅನ್ನದ ಜೊತೆ ತಿಂದ್ರೇ ಸ್ವಲ್ಪ ಟೇಸ್ಟ್. ಇದು ಕುದಿಸ್ಲಿಕ್ಕೇನೆ ಇಲ್ಲ, ಇದು ಹೀಗೆ ಕುಕಿಂಗ್ ವಿದೌಟ್ ಫೈರೇನೆ ಇದನ್ನು. ಓ, ಈಗ ಇದು ಬರೀ ಏನು ಗ್ಯಾಸ್ ಏನಿಲ್ಲ, ಗ್ಯಾಸ್ ಖಾಲಿ, ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಈ ತರ ಮಾಡ್ಕೊಳ್ಬಹುದು. ಈ ತರ ಮಾಡ್ಕೋಬಹುದು. ಕರೆಂಟ್ ಇಲ್ಲ ಅಂದ್ರೆ ರುಬ್ಬೋದಕ್ಕೆ ಬೇಕಲ್ವಾ, ಆದ್ರೆ ಕಲ್ಲಲ್ಲಿ ರುಬ್ಬೋದು. ಸ್ವಲ್ಪ ಲೈಟ್ಗೆ ಒಂದು ಸ್ವಲ್ಪ ಕರಿಬೇವು ಉದುರಿಸ್ಕೊಂಡು. ಅದನ್ನು ಒಗ್ಗರಣೆ ಇಲ್ವಾ? ಹಾಗೆ ಹಾಗೆ ಹುಣಸೆಹಣ್ಣು ಹಾಕಿರ್ತೀವಲ್ಲ, ಅದು ಸ್ವಲ್ಪ ಹುಳಿ ಆದ್ರೆ ಸ್ವಲ್ಪ ಬೆಲ್ಲನೂ ಹಾಕೋಬಹುದು. ಬೆಲ್ಲ ಹಾಕೊಂಡಾದ್ಮೇಲೆ ಹುಳಿ ಮತ್ತೆ ಸಿಹಿ ಎರಡು ಕಾಂಬಿನೇಷನ್ ಕರೆಕ್ಟ್ ಆಗಿದ್ರೆ ಮಿಕ್ಸ್ ಆದ್ರೆ ಸ್ವಲ್ಪ ರುಚಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನೋಡಿ ಹಾಕೋಬಹುದು. ಸೊ ಉಪ್ಪು ನೀವು ಫಸ್ಟೇ ಇದು ಹುಳಿ ಹಾಕೋದ್ರಿಂದ ಅಷ್ಟೇ. ಮತ್ತೆ ಇನ್ನ ಇವಾಗ ನಾವು ನೀರು ಹಾಕೊಂಡಿರ್ತೀವಲ್ಲ, ಅದ್ರ ಅಳತೆಗೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಸಪ್ಪೆ ತರ ಇದ್ರೆ ನೀರೆಲ್ಲ ಹಾಕಿ ಬೇಕಿದ್ರೆ ಸ್ವಲ್ಪ ಉದುರಿಸ್ಕೋಬೇಕು. ಇದಕ್ಕೆ ನೀರೇನ ಅಥವಾ ಮೊಸರು ಏನಾದ್ರು ಅದನ್ನ ಏನಾದ್ರು ಹಾಕೋಬಹುದಾ? ಇಲ್ಲ ಇಲ್ಲ, ಇಷ್ಟೇ ನೀರಲ್ಲೇ. ನೀರ್ ಸಾರು, ನೀರ್ ಸಾಂಬಾರ್, ಅದಕ್ಕೆ ತಿಳಿ ರಸಂ ಅಂತ ಹೇಳಿದ್ದು. ಸೂಪರ್ ಈಸಿ, ಮಾತ್ರ ಏನು ಇಲ್ಲ, ಬರೀ ಇಷ್ಟು ಮಾತ್ರ ಇದ್ರೆ ಆಯ್ತಲ್ಲ. ಅದು ಇದಕ್ಕೆ ಹೇಳೋದು ತಂಬುಳಿ ಅಂತ ಹೇಳ್ಬಿಟ್ಟು. ತಂಬುಳಿ ಇದನ್ನ ಬೇಕಾದ್ರೆ ಅನ್ನದ ರಸಮಲ್ಲಿ ಟೇಸ್ಟ್ ನೋಡ್ಬೋದು. ಅನ್ನ ಜೊತೆಗೆ, ಬಿಸಿ ಅನ್ನ ಜೊತೆಗೆ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೇ ಸರ್ವ್ ಮಾಡೋಣ ಹಾಗಾದ್ರೆ. ಸೂಪರ್. ಸೊ ನೀವು ಇದನ್ನು ಮಾಡಿದ್ದೀರಾ, ಹೌದು. ಹಾಗೆ ನೀವೇನೋ ಹಾಟಲ್ಲಿ ಮಾಡಿದ್ರು ಕೂಡ ಈ ಶೀತಕ್ಕೆಲ್ಲ ಇದು ಸೂಪರ್. ಯಾಕೆ ಗೊತ್ತಾ, ಇದರಲ್ಲಿ ಈರುಳ್ಳಿ ನೀವು ಹಾಗೆ ರುಬ್ಬಿ ಹಾಕೊಂಡಿದ್ದೀರಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಇದೆ. ಆ್ಯಕ್ಚುಲಿ ಈ ಮಳೆಗಾಲದಲ್ಲಿ ಶೀತ ಎಲ್ಲ ಜಾಸ್ತಿ ಆಗುವಾಗ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಈರುಳ್ಳಿಯಲ್ಲಿ ಆ ಶೀತವನ್ನು ತೆಗೆಯುವಂಥ ಒಂದು ಅಂಶ ಇರುತ್ತೆ, ಹಾಗಾಗಿ ತುಂಬ ಒಳ್ಳೆಯದು. ಸೂಪರ್. ಕೊಡಿ ಮೇಡಮ್. ಸೊ ನೀವು ಹೇಳಿದ ಹಾಗೆ ಜ್ವರ ಎಲ್ಲ ಇದ್ದರೆ ಇದು ಆವಾಗ ಮಾಡಿ ತಿನ್ಬೋದು. ಆವಾಗ ಅಡುಗೆ ಮಾಡೋಕ್ಕೆ ಮನಸ್ಸು ಬರಲ್ಲ, ಈ ಥರ ಮಾಡಿಕೊಂಡು ತಿನ್ಬೋದು. ಸೂಪರ್. ಸೊ ಇದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ, ರಾಧಾ ಅವರ ಹುಳಿ ರಸಮ್. ಸೊ ಇದು ಹುಳಿ ರಸಮ್ ಅಂತ ಮಾಡಿದ್ದಾರೆ, ಅವ್ರದ್ದೇ ಓನ್ ಇನ್ನೋವೇಟಿವ್ ರೆಸಿಪಿ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ತಂಬಳಿ ರಸಂ ತಯಾರಿಸುವ ವಿಧಾನ. ಮೊದಲಿಗೆ ಒಂದು ಹೆಚ್ಚಿದ ಈರುಳ್ಳಿಗೆ 3 ಹಸಿಮೆಣಸು, 10 ರಿಂದ 12 ಎಸಳು ಬೆಳ್ಳುಳ್ಳಿಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ 2 ಲೋಟ ನೀರಿಗೆ 1 ದೊಡ್ಡ ನಿಂಬೆ ಗಾತ್ರದ ಹುಣಸೆ ಹಣ್ಣಿನ ರಸ, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಕರಿಬೇವು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ತಯಾರ್ ತಂಬಳಿ ರಸಂ. ಎಸ್ ಮೇಡಮ್. ಸೊ ಬಿಸಿ ಆದಂತ ಅನ್ನದ ಜೊತೆಗೆ ಇದೊಂದು ಬಿಸಿ ಇದು ತಣ್ಣಗೆ ಇರುವಂತ ಒಂದು ರಸಂ ತಂಬಳಿ. ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಇದನ್ನು ಮಾಡ್ಬೋದು. ಬಟ್ ನಾನು ಹಾಗೇ ಟೇಸ್ಟ್ ನೋಡಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ಅದರ ರಿಯಲ್ ಟೇಸ್ಟ್ ಗೊತ್ತಾಗ್ಬೇಕಲ್ವಾ. ಟೇಸ್ಟ್ ಮಾಡಿ ಮೇಡಮ್. ಸೊ ಫಸ್ಟ್ ಇದನ್ನೇ ಟೇಸ್ಟ್ ನೋಡುವ. ತಗೊಳ್ಳಿ. ನೀವು ಹೇಳಿದಾಗೆ ಬಿಸಿ ಅನ್ನ ಜೊತೆಗೆ ಇದನ್ನು ಕಲಿಸ್ಕೊಂಡು ತಿನ್ಬೋದು, ತುಪ್ಪ ಎಲ್ಲ ಹಾಕಿ ಆ ಥರನೇ. ಆವಾಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲದಿದ್ದರೆ ಇದನ್ನು ನಾವು ಪುಳಿಯೋಗರೆ ಎಲ್ಲ ಮಾಡಿದ ಥರನೇ ಮಾಡಿನೂ ತಿನ್ಬೋದು ಅಂತ ಅನಿಸುತ್ತೆ. ಒಳ್ಳೆ ಟ್ಯಾಂಗಿ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಸೂಪರ್ ಆಗಿದೆ. ಇದು ನೋಡೋಣ ನಿಮ್ಮ ಇನ್ನೋವೇಟಿವ್ ರೆಸಿಪಿ. ಇದು ನಂದು ಸ್ಪೆಷಲ್. ನಿಮ್ಗೆ ಇಷ್ಟ ಆಗಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಇದನ್ನ ಅಂದ್ರೆ ತುಂಬಾ ಹೊತ್ತು ಇಟ್ಕೊಳಕ್ ಆಗಲ್ಲ ಬಹುಶಃ. ಹೌದು, ಅಂದ್ರೆ ಎಲ್ಲ ಹಸಿ. ಹೌದು. ತೊಗೊಳ್ಳಿ ಮೇಡಮ್. ಖಾರ ಇರುತ್ತಾ? ಸ್ಪೈಸಿ ಇದೆಯಾ ಅನ್ಕೋತೀನಿ. ಹುಳಿ ಖಾರ, ಈರುಳ್ಳಿದು ಖಾರನೂ ಕರೆಕ್ಟ್ ಸಿಗ್ತಾ ಇದೆ. ಏನೋ ಒಂಥರ ರುಚಿ. ಆಕ್ಚುಲಿ ನಾನು ಆಗಲೇ ಹೇಳಿದಾಗೆ ಈ ಹಸಿ ಈರುಳ್ಳಿ ಹಾಕಿರೋದ್ರಿಂದ ಗಂಟಲಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ಕಫ ಎಲ್ಲ ಇದ್ದರೆ ಜಾರಿ ಹೋಗೋದಕ್ಕೆ. ಸೊ ಮಕ್ಕಳಿಗೆ ಹಾಗೆ ನೀವು ಅಂದರೆ ಈ ತುಂಬ ಶೀತ ಆಗಿ ಕಫ ಏನಾದರೂ ಆಗಿದೆ ಅಂದರೆ ರಸ ಕೊಡ್ತಾರೆ ಈರುಳ್ಳಿದು.
ಆ ಥರನೇ ಕುಡಿಯೋಕ್ಕೆ ಆಗಲ್ಲ. ಇದು ಅನ್ನ ಜೊತೆಗೆ ಕಲಸಿ ಈ ಥರನೇ ತಿಂದರೆ ಎಲ್ಲ ಹೋಗುತ್ತೆ, ಎಲ್ಲ ಹುಷಾರಾಗ್ಬೋದು. ಸೂಪರ್, ತುಂಬ ಚೆನ್ನಾಗಿದೆ. ಸೂಪರ್ ಮೇಡಮ್, ತುಂಬ ಚೆನ್ನಾಗಿದೆ. ಸೊ ಇದು ನಿಮ್ಮ ಇನೋವೇಟಿವ್ ರೆಸಿಪಿ ಆದರೂ ಹೆಲ್ದಿ ರೆಸಿಪಿ. ಬಟ್ ಇದು ತುಂಬ ಹಿಡಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಇದೇ ರೀತಿ ಅಲ್ಲಲ್ಲಿ ತಿರುಗಾಡಿ ಬನ್ನಿ, ಹಾಗೆ ನಮಗೆ ಅಲ್ಲಿ ಎಲ್ಲ ಕಲ್ತ್ಕೊಂಡು ಯಾವುದೆಲ್ಲ ರೆಸಿಪಿ ಕಲ್ತ್ಕೊಂಡು ಬರ್ತಿರಲ್ಲ ನಮಗೆ ಬಂದು ಹೇಳ್ಕೊಡ್ತಾ ಇರಿ. ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಹಾಗೇನೆ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೊ ಟೊಮ್ಯಾಟೊ ಪಚಡಿ ಆಸಮ್, ಇದು ಕೂಡ ತುಂಬ ಟೇಸ್ಟಿ ಆಗಿದೆ. ಆ್ಯಂಡ್ ಆವಾಗಲೇ ಮುಗಿಸ್ಕೊಳ್ಬೇಕು, ನನಗೆ ಇವತ್ತು ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ, ಲೇಸಿನೆಸ್ ಅಂದರೆ ಇದು ಮಾಡ್ಕೊಳ್ಬೋದು. ಬಟ್ ಇದಂತೂ ಸೂಪರ್ಬ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಆ್ಯಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run, run, run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ? ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.